ಮುಖ್ಯವಾಗಿ ಇವತ್ತು ನಮಗೆ ತುಂಬ ಒಂದು ಸಂತೋಷದ ವಿಷಯ. ಯಾಕಂತ ಹೇಳಿದರೆ ತಲಪಾಡಿ ದೊಡ್ಡ ಮನೆ ರಸ್ತೆಗೆ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮ. ಸುಮಾರು ವರ್ಷಗಳಿಂದ ಈ ರಸ್ತೆ ಒಂದು ಅವ್ಯವಸ್ಥೆ ಆಗಿತ್ತು. ಅದರಿಂದ ಇವತ್ತು ವಿಶೇಷ ಸರ್ಕಾರದ ವಿಶೇಷ ಯೋಜನೆಯಡಿ ಸುಮಾರು ಈ ತಲಪಾಡಿ ಗ್ರಾಮಕ್ಕೆ 40 ಲಕ್ಷ ಒಂದು ಮಂಜೂರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಆದಷ್ಟು ಬೇಗ ಈ ಕಾಮಗಾರಿಯನ್ನು, ಈ ರಸ್ತೆಯನ್ನು ಆದಷ್ಟು ಬೇಗ ಕೆಲಸ ಕಾರ್ಯಗಳು ಸಾಗಲಿ ಅಂಥೇಳಿ ನಾವೆಲ್ಲರೂ ನಮ್ಮ ತಲಪಾಡಿಯ ಎಲ್ಲ ಈ ಪ್ರದೇಶದ ಪರಿಸರವಾಸಿಗಳು ತುಂಬ ಉತ್ಸುಕದಲ್ಲಿದ್ದೇವೆ. ಬೇಗ ಕೆಲಸ ಕಾರ್ಯ ನಡೆಯಲಿ. ಮತ್ತು ಎಲ್ಲ ಈ ತಲಪಾಡಿಯಲ್ಲಿ ಎಲ್ಲ ತುಂಬ ಕಾಮಗಾರಿಗಳು ಬಾಕಿ ಉಳಿದಿದೆ. ರಸ್ತೆಗಳ ಸಂಪರ್ಕ ಇರ್ಬೋದು, ಬೇರೆ ಬೇರೆ ಒಳಚರಂಡಿಗಳ ವ್ಯವಸ್ಥೆಗಳಿರ್ಬೋದು, ಅದೆಲ್ಲ ಕೆಲಸ ಕಾರ್ಯಗಳು ಮುಂದೆ ನಡಲಿಕ್ಕಿದೆ. ವಿಶೇಷವಾಗಿ ನಮ್ಮ ತಲಪಾಡಿ ಗ್ರಾಮ ಸಮಿತಿಯ ಸದಸ್ಯರಂಥ ವೈಭವ್ ಶೆಟ್ಟಿ ಅವರ ಒಂದು ಮುಂದಾಳತ್ವದಲ್ಲಿ ಅವರು ಕಾಂಗ್ರೆಸ್ ಗ್ರಾಮ ಸಮಿತಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಪಕ್ಷದ ಪದಾಧಿಕಾರಿಗಳು ಮತ್ತು ಎಲ್ಲ ಗ್ರಾಮ ವಂದನೆಗಳನ್ನು ಸಲ್ಲಿಸ್ತಿದ್ದೆ. ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಧನ್ಯವಾದಗಳು.